ಇಂದು ಎಳ್ಳಮಾವಾಸ್ಯೆ. ಈ ಪ್ರಯುಕ್ತ ಸಮುದ್ರ ಸ್ನಾನವನ್ನು ಮಾಡೋದು ವಾಡಿಕೆ. ಮಟ್ಟು ಸಮುದ್ರದಲ್ಲಿ ಪಲಿಮಾರು ಶ್ರೀಗಳು, ಕಾಣಿಯೂರು ಶ್ರೀಗಳು ಮತ್ತು ಸೋದೆ ಶ್ರೀಗಳು ತಮ್ಮ ಶಿಷ್ಯರೊಂದಿಗೆ ಸಮುದ್ರ ಸ್ನಾನ ಮಾಡಿದರು. ಇದೇ ಸಂದರ್ಭದಲ್ಲಿ ದೋಣಿ ಮೂಲಕ ಸಮುದ್ರ ವಿಹಾರವನ್ನು ಕೂಡ ಮಾಡಿದ್ದಾರೆ. ಎಳ್ಳಮಾವಾಸ್ಯೆಯ ಸಂದರ್ಭದಲ್ಲಿ ಮಲ್ಪೆ ಕಡಲ ತೀರದಲ್ಲಿ, ಕಾಪು ಕಡಲ ತೀರದಲ್ಲಿ, ಅದೇ ರೀತಿಯಾಗಿ ಮಟ್ಟು ಕಡಲ ತೀರದಲ್ಲಿ ಜನ ಆಗಮಿಸ್ತಾರೆ. ತಮ್ಮ ಪಿತೃಗಳಿಗೆ ತರ್ಪಣ ಕೊಡುವಂತಹ ಕೆಲಸವನ್ನು ಮಾಡುತ್ತಾರೆ. ಇದೊಂದು ಬಹಳಷ್ಟು ಭಕ್ತಿಯ ಮತ್ತು ಶ್ರದ್ಧೆಯ ಒಂದು ಕಾರ್ಯ ಆಗಿರುತ್ತೆ. ಆದರೆ ಈ ದಿನ ಎಳ್ಳಮಾವಾಸ್ಯೆ ದಿನದಲ್ಲಿ ಮಟ್ಟು ಸಮುದ್ರ ಕಿನಾರೆಯಲ್ಲಿ ಪಲಿಮಾರು ಶ್ರೀಗಳು, ಸೋದೆ ಶ್ರೀಗಳು ಹಾಗೆ ಕಾಣಿಯೂರು ಶ್ರೀಗಳು ಸಮುದ್ರ ಸ್ನಾನವನ್ನು ಮಾಡಿದ್ದಾರೆ. ಈ ಒಂದು ಎಳ್ಳಮಾವಾಸ್ಯೆ ಅನ್ನೋದು ಸಮುದ್ರ ಸ್ನಾನಕ್ಕೆ ಅತ್ಯಂತ ಪವಿತ್ರವಾದಂತಹ ದಿನವಾಗಿದೆ.